ಆದ ಮೇಲೆ ಅಷ್ಟೇ ನಮ್ಮ ಧರಣಿ ಅಂತ್ಯಗೊಳ್ಳುತ್ತದೆ. ಇದು ಒಂದು. ಮತ್ತೆ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಪ್ರಧಾನಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ, ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಆದ್ರೆ ಈ ಕೃತಜ್ಞತೆಗಳು ಸಲ್ಲಬೇಕಾಗಿರೋದು ತುಳುನಾಡಿನ ಜನತೆಗೆ. ಅವರು ಪಕ್ಷಭೇದ ಮರೆತು ಜಾತಿ ಧರ್ಮಗಳನ್ನ ಮರೆತು ಈ ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ, ಬೆಂಬಲಕ್ಕೆ ನಿಂತಿದ್ದಾರೆ. ಅವರ ಒತ್ತಡ ಇಲ್ದಿದ್ರೆ, ಈ ಮಟ್ಟಿನ ಹೋರಾಟ ಇಲ್ದಿದ್ರೆ, ಹೋರಾಟಕ್ಕೆ ಇಷ್ಟೊಂದು ಶಕ್ತಿ ಇಲ್ದಿದ್ರೆ ಖಂಡಿತವಾಗಿ ಈ ಟೋಲ್ ಗೇಟ್ ನಲ್ಲಿ ಸಂಗ್ರಹ ನಿಲ್ತಾ ಇರಲಿಲ್ಲ. ಏನಾದ್ರೂ ಇವತ್ತು ಟೋಲ್ ಸಂಗ್ರಹ ಸ್ಥಗಿತಕ್ಕೆ ಆದೇಶ ಬಂದಿದ್ರೆ ಅದು ಈ ಹೋರಾಟದ ಫಲ. ಅದರಿಂದಾಗಿ ಧನ್ಯವಾದಗಳು ಸಲ್ಲಬೇಕಾಗಿರುವುದು ತುಳುನಾಡಿನ ಸಮಸ್ತ ಜನತೆಗೆ ಮತ್ತು ಹೋರಾಟದ ಸಹಭಾಗಿ ಸಂಘಟನೆಗಳಿಗೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಇನ್ನೊಂದು, ಕಳೆದ 7 ವರ್ಷಗಳಿಂದ ಈ ಅಕ್ರಮ ಟೋಲ್ ಗೇಟ್ ನಲ್ಲಿ ಸುಲಿಗೆ ಮುಂದುವರಿದಿದೆ. ಅದರಲ್ಲೂ 7 ವರ್ಷದಲ್ಲಿ ಸುರತ್ಕಲ್ ಟೋಲ್ ಗೇಟ್ ಒಂದರಲ್ಲೇ 300 ಕೋಟಿಗಿಂತಲೂ ಹೆಚ್ಚು ರೂಪಾಯಿಗಳನ್ನ ಅಕ್ರಮವಾಗಿ ಜನರಿಂದ ಸುಲಿಗೆ ಮಾಡಿದ್ದಾರೆ. ಅದಕ್ಕಾಗಿ ಸಂಸದರು ತುಳುನಾಡಿನ ಜನರಲ್ಲಿ ಒಂದು ವಿಷಾದವನ್ನಾದರೂ ವ್ಯಕ್ತಪಡಿಸಬೇಕು. ಇಷ್ಟು ಡಿಲೇ ಆಗಿದ್ದಕ್ಕೆ 6 ತಿಂಗಳಲ್ಲಿ ನಮಗೆ ಹಿಂಸೆ ಕೊಟ್ಟಿದ್ದೀರಿ, 3 ತಿಂಗಳಲ್ಲಿ ನಮ್ಮ ಮೇಲೆ ಒಂದಿಷ್ಟು FIR ಗಳನ್ನು ಹಾಕಿದಿರಿ, ಪೊಲೀಸರನ್ನ ಮನೆಗೆ ಕಳಿಸಿದಿರಿ, ಸೆಕ್ಷನ್ಗಳನ್ನು ಹಾಕಿದಿರಿ, ನಮಗೆ ಸಿಕ್ಕಾಪಟ್ಟೆ ಕಿರುಕುಳನ್ನು ಕೊಟ್ಟಿದ್ದೀರಿ. ಈ ಕಿರುಕುಳಗಳನ್ನು ಮೀರಿ ಈ ರೀತಿಯಾದಂತಹ ಒಂದು ಏನು ನಮ್ಮ ಮೇಲಿನ ದಬ್ಬಾಳಿಕೆಯನ್ನು ಮೀರಿ ಹೋರಾಟವನ್ನು ನಡೆದಿರುವಂತಹದ್ದು. ಈ ಹೋರಾಟದಿಂದಾಗಿ ಅಷ್ಟೇ ಗೆಲುವು ಬಂದಿದೆ. ಅದಕ್ಕಾಗಿ 7 ವರ್ಷಗಳ ಕಾಲ ನಮ್ಮನ್ನು ಸತಾಯಿಸಿ ಲೂಟಿಯನ್ನು ಮುಂದುವರಿಸಿದ್ದಕ್ಕಾಗಿ ಸಂಸದರು ಮತ್ತು ಬಿಜೆಪಿ ಪಕ್ಷ ಜನರಿಗೆ, ಕನಿಷ್ಠ ತುಳುನಾಡಿನ ಜನರ ಮುಂದೆ ಒಂದು ವಿಷಾದವನ್ನಾದರೂ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕು ಅಂತ ನಾನು ಒತ್ತಾಯಿಸ್ತೇನೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯಜಮಾಡಿ ಟೋಲ್ ಗೇಟ್ ನಲ್ಲಿ ವಿಪರೀತವಾದಂತಹ ದರ ಏರಿಕೆಯನ್ನು ಮಾಡಬಾರದು. ನ್ಯಾಯಯುತವಾದ ಅಲ್ಲದಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆ ಯಜಮಾಡಿ ಟೋಲ್ ಗೇಟ್ ನಲ್ಲಿ ಜನರನ್ನ ಇಲ್ಲಿಯ ಸುಲಿಗೆಯನ್ನು ಅಲ್ಲಿ ಮುಂದುವರಿಸಲಿಕ್ಕೆ ಹೋದ್ರೆ ನಮ್ಮ ಹೋರಾಟ ಈ ಟೋಲ್ ಗೇಟ್ ನಿಂದ ಯಜಮಾಡಿ ಟೋಲ್ ಗೇಟ್ಗೆ ಸ್ಥಳಾಂತರ ಆಗ್ತದೆ ಅನ್ನುವಂತ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇದು ನಳಿನ್ ಕುಮಾರ್ ಕಟೀಲ್ ಮತ್ತು ಬಿಜೆಪಿ ಸರ್ಕಾರ ಮತ್ತು ಇಲ್ಲಿನ ಶಾಸಕರುಗಳಿಗೆ, ನಾವು ಬಿಜೆಪಿ ಶಾಸಕರುಗಳಿಗೆ ಕೊಡುವಂತಹ ಒಂದು ಬಹಳ ಸ್ಪಷ್ಟವಾದ ಸಂದೇಶ. ನೀವು ಸುಲಿಗೆಯನ್ನ ಯಜಮಾಡಿಯಲ್ಲಿ ಮುಂದುವರಿಸಿದಂತಾದ್ರೆ ತುಳುನಾಡಿನ ಜನರ ಒಕ್ಕರಣ ಬೆಂಬಲದಿಂದ ನಮ್ಮ ಹೋರಾಟವನ್ನ ನಾವು ಅಲ್ಲಿಗೆ ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಸುಲಿಗೆಯನ್ನು ನೀವು ಎಲ್ಲಿಯೂ ಕೂಡ ಮುಂದುವರಿಸಬಾರದು ನಾನು ಆಗ್ರಹಿಸ್ತೀನಿ. ಮತ್ತೊಮ್ಮೆ ತುಳುನಾಡಿನ